350 ಚಿತ್ರಗಳಲ್ಲಿ ನಾಯಕ ನಟನಾಗಿ ನಟಿಸಿ ಗೆದ್ದಿರುವ ಮೋಹನ್ ಲಾಲ್ ಅವರಿಗೆ ಭಾರತ ಸರ್ಕಾರದ ಅತ್ಯುನ್ನತ ಸಿನಿಮಾ ಗೌರವ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ದಿಲ್ಲಿಯಲ್ಲಿ ನಡೆದ ವರ್ಣರಂಜಿತ ಸಮಾರಂಭದಲ್ಲಿ ಮಲಯಾಳಂ ನಟ ಮೋಹನ್ ಲಾಲ್ ಅವರಿಗೆ ದೇಶದ ಅತ್ಯುನ್ನತ ಪ್ರಶಸ್ತಿಯಾದ ದಾದಾ ಸಾಹೇಬ್ ಪ್ರಶಸ್ತಿ ಪ್ರದಾನ ಮಾಡಿದರು. 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ವರ್ಣರಂಜಿತವಾಗಿ ಕೊಡಮಾಡಲಾಯಿತು. ಮೋಹನ್ ಲಾಲ್ ಅತ್ಯುನ್ನತ ಗೌರವ ಪಡೆದರು. ಚಲನಚಿತ್ರ ಬರೇ ಒಂದು ಉದ್ಯಮವಲ್ಲ, ಅದು ಶಕ್ತಿಶಾಲಿ, ಜನಮನ ಪ್ರಭಾವಿಯಾಗಿದ್ದು ಸಮಾಜ ಪೋಷಕ ಚಿತ್ರಗಳು ಹೆಚ್ಚು ಬರಲಿ, ಸಿನಿಮಾ ರಂಗದವರು ಜಗತ್ತು ಮೆಚ್ಚುವಂತ ಹೆಚ್ಚೆಚ್ಚು ಸಿನಿಮಾ ತಯಾರಿಸಲಿ ಎಂದು ಈ ಸಂದರ್ಭದಲ್ಲಿ ದ್ರೌಪದಿ ಮುರ್ಮು ಅವರು ಕರೆ ನೀಡಿದರು. ಶಾರುಖ್ ಖಾನ್ರಿಗೆ ಅತ್ಯುತ್ತಮ ನಟ ಪ್ರಶಸ್ತಿಯ ಸಹಿತ ಇತರ ಚಲನಚಿತ್ರ ಪ್ರಶಸ್ತಿಗಳು ಹಂಚಲ್ಪಟ್ಟವು. ಸುದ್ದಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಈ ಸಂದರ್ಭದಲ್ಲಿ ಹಾಜರಿದ್ದರು.